ಉಡುಪಿಯ ಕಟಪಾಡಿಯಿಂದ ಶಿರ್ವಾ ರಾಜ್ಯ ಹೆದ್ದಾರಿ ಸಂಪೂರ್ಣ ಹದಗೆಟ್ಟಿದ್ದು ಸಂಚಾರಕ್ಕೆ ಅಯೋಗ್ಯವಾಗಿದೆ. ಅಗಲ ಕಿರಿದಾದ ರಸ್ತೆ ಮತ್ತು ಹೊಂಡ ಗುಂಡಿಗಳು ಬೈಕ್ ಸವಾರರನ್ನ ಹೈರಾಣಾಗಿಸಿವೆ. ಈಗಾಗಲೇ ಹಲವಾರು ವಾಹನಗಳು ಅಪಘಾತಕ್ಕೆ ಈಡಾಗಿವೆ. ಹೇಳೋದಿಕ್ಕೆ ರಾಜ್ಯ ಹೆದ್ದಾರಿಯಾದರೂ ಹೊಂಡ ಗುಂಡಿಮಯವಾಗಿದೆ. ಈ ರಸ್ತೆಯ ಅಗಲೀಕರಣ ಮತ್ತು ದುರಸ್ತಿಗಾಗಿ ಸ್ಥಳೀಯ ಪಂಚಾಯತ್ ವತಿಯಿಂದ ಸಂಬಂಧಪಟ್ಟ ಇಲಾಖೆಯವರಿಗೆ ಮನವಿ ಸಲ್ಲಿಸಲಾಗಿದೆ. ಸದ್ಯ ಸ್ಥಳೀಯ ಸಮಾನ ಮನಸ್ಕರು ಸೇರಿ ದುರಸ್ತಿ ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಮಾರ್ಗದಲ್ಲಿ ಹೊಂಡ ಉಂಟು, ತುಂಬಾ ಹೊಂಡ ಉಂಟು. ಅದರಲ್ಲಿ ಉಂಟು, ನೀರು ಹೋಗ್ಲಿಕ್ಕೆ ಜಾಗ ಇಲ್ಲ. ರೋಡ್ನಲ್ಲಿ ನೀರು ಹೋಗ್ತದೆ. ಹೊಂಡಕ್ಕೆ ಎಷ್ಟು ಬೈಕ್ನವ್ರು ಬಿದ್ರು, 8-9 ಜನ ಬೈಕ್ನವ್ರು ಬಿದ್ರು. ಒಬ್ಬಂದು ಕಾಲೇ ತುಂಡಾಗಿದೆ. ಮತ್ತೆ ರೋಡ್ ಅಗಲಿಲ್ಲ, ಚಿಕ್ಕ ರೋಡ್. ಇವರೀಗ ಇಲ್ಲಿ ಮಣ್ಣು ಹಾಕ್ಲಿಕ್ಕೆ ಬಂದಿದ್ದಾರೆ. ಹೊಂಡಕ್ಕೆ ಮಣ್ಣು ಹಾಕಿ ಅದು ಮನೆ ನೀರೆಲ್ಲ ಅವರ ಮನೆ ಜಾಲಿಗೆ ಹೋಗ್ತದೆ. ಅದನ್ನು ನೋಡುವವರು ಯಾರಿಲ್ಲ. ಅವರ ಜಾಲೆಲ್ಲ ಹೋಗಿದೆ, ಮಣ್ಣು ತುಂಬ ಉಂಟು. ನೀರು ಹೋಗೋದು ಅವ್ರ ಜಾಲಿಗೆ ಹೋಗಿ ಬೀಳ್ತದೆ. ಹೋಗ್ಲಿ ನೀರು ಹೋಗ್ಲಿ, ಗಟಾರ್ಸ ಇಲ್ಲ. ಕಟಪಾಡಿ ಶಿರ್ವಾ ರಸ್ತೆ ಈಗಾಗಲೇ ರಾಜ್ಯ ಹೆದ್ದಾರಿಯಾಗಿ ಮೇಲ್ದರ್ಜೆಗೆ ಏರಿದೆ. ಈ ಸಂದರ್ಭದಲ್ಲಿ ಈಗ ಪ್ರಸ್ತುತ ನಮ್ಮ ಶಿರ್ವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಂಟಕಲ್ಲು ಮಧ್ವ ಇಂಜಿನಿಯರಿಂಗ್ ಕಾಲೇಜಿನಿಂದ ಸುಮಾರು 4.5 ಕಿಲೋಮೀಟರ್ ಸಿದ್ಧಿವಿನಾಯಕ ದೇವಸ್ಥಾನದವರೆಗಿನ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಸಾರ್ವಜನಿಕರಿಗೆ ವಾಹನಗಳಿಗೆ ಸಂಚಾರಕ್ಕೆ ತುಂಬ ತೊಂದರೆಯಾಗಿದೆ. ಈ ಹಿಂದೆ ರಸ್ತೆ ಅಗಲೀಕರಣಗೊಂಡಂತ ಸಂದರ್ಭದಲ್ಲಿ ಇದು ಪಂಜಿಮಾರು ಪಲ್ಕಿಯವರೆಗೆ ಅಂದರೆ ಕಟ್ಪಾಡಿಯಿಂದ ಸುಮಾರು 8 ಕಿಲೋಮೀಟರ್ ರಸ್ತೆ ಅಗಲೀಕರಣಗೊಂಡಿತ್ತು. ತದನಂತರದ ನಮ್ಮ ಶಿರ್ವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಂಜಿಮಾರು ಪಲ್ಕೆಯಿಂದ ಸಿದ್ಧಿವಿನಾಯಕ ದೇವಸ್ಥಾನದವರೆಗೆ ಅಗಲೀಕರಣ ರಸ್ತೆ ವಿಸ್ತರಣೆ ಕಾರ್ಯಕ್ರಮ ಬಾಕಿ ಇದೆ.